ಡಾಕ್ಟರ್ ಟಿಎಂಎ ಪೈ ಪ್ರತಿಷ್ಠಾನದ 2023ರ ಸಾಲಿನ ಪ್ರತಿಷ್ಠಿತ ಉತ್ಕೃಷ್ಟ ಕೊಂಕಣಿ ಪುಸ್ತಕ ಪುರಸ್ಕಾರ ಪಡೆದ ಮಹಾಪ್ರಸ್ಥಾನ ಕೃತಿಯ ಲೇಖಕ ಪ್ರೊಫೆಸರ್ ಡಾಕ್ಟರ್ ಕಸ್ತೂರಿ ಮೋಹನ ಪೈ ಅವರಿಗೆ ಮಂಗಳೂರಿನ ಕೊಂಕಣಿ ಸಂಸ್ಥೆಗಳ ಪರವಾಗಿ ಸೆಪ್ಟೆಂಬರ್ 20ರಂದು ಸನ್ಮಾನಿಸಲು ನಿರ್ಧರಿಸಲಾಗಿದೆ ಎಂದು ಸನ್ಮಾನ ಸಮಿತಿಯ ಮುಖ್ಯ ಸಂಚಾಲಕ ಎಂಆರ್ ಕಾಮತ್ ಅವರು ತಿಳಿಸಿದ್ದಾರೆ. ಅವರು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಕಾರ್ಯಕ್ರಮವು ಸೆಪ್ಟೆಂಬರ್ 20ರಂದು ಮಂಗಳೂರು ಮಲ್ಲಿಕಟ್ಟೆಯ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಲಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಶ್ವ ಕೊಂಕಣಿ ಕೇಂದ್ರದ ವಿಶ್ವಸ್ತರು, ನ್ಯೂ ತಾಜ್ ಮಹಲ್ ಕೆಫೆ ಇದರ ಆಡಳಿತ ನಿರ್ದೇಶಕರು, ದಕ್ಷಿಣ ಕನ್ನಡ ಜಿಲ್ಲಾ ಹೋಟೆಲ್ ಮಾಲಕರ ಸಂಘದ ಅಧ್ಯಕ್ಷರಾದ ಕುಡ್ಪಿ ಜಗದೀಶ್ ಶೆಣೈ ವಹಿಸಲಿದ್ದಾರೆ. ವಿಶ್ವ ಕೊಂಕಣಿ ಕೇಂದ್ರದ ಅಧ್ಯಕ್ಷ ನಂದಗೋಪಾಲ ಶೆಣೈ, ಕೊಂಕಣಿ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷೆ ಪ್ರಭಾ ಭಟ್ ಹಾಗೂ ಮತ್ತಿತರರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಕೊಂಕಣಿ ಭಾಷೆಗೆ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ವಿವಿಧ ಮಹನೀಯರನ್ನು ಗೌರವಿಸಲಾಗುವುದು ಎಂದರು. ಪೈ ಫೌಂಡೇಶನ್ ಮಣಿಪಾಲ್ ಇವರು ಸಾಧಾರಣ 1985ರಿಂದ 2023ರವರೆಗೆ ಒಟ್ಟು 38 ವರ್ಷಗಳಲ್ಲಿ ಪ್ರಶಸ್ತಿಯನ್ನು ಕೊಡ್ತಾ ಬರ್ತಾ ಇದೆ. ಕೊಂಕಣಿ ವಿವಿಧ ಭಾಷೆಗಳಲ್ಲಿ ಅವರ ಬೈಲಾಸ್ ಪ್ರಕಾರ ಏನುಂಟು ಹಾಗೆ ಕೊಡ್ತಾ ಬರ್ತಾ ಇದ್ದಾರೆ. ಅದರ 2 ವಿಧದ ಪ್ರಶಸ್ತಿ ಇದೆ. ಒಂದು ಪ್ರಶಂಸಾ ಪತ್ರ ಅಂದ್ರೆ ಅಪ್ರಿಸಿಯೇಷನ್ ಅವಾರ್ಡ್ ಅಂತ ಹೇಳ್ತಾರೆ. ಇನ್ನೊಂದು ಪುಸ್ತಕಕ್ಕೆ ಸಿಗುವಂತಹ ಒಂದು ಪುರಸ್ಕಾರ. ಇಷ್ಟ ತನಕ ಒಟ್ಟಿಗೆ 59 ಪ್ರಶಂಸಾ ಪತ್ರಗಳನ್ನು ಅವರು ಕೊಟ್ಟಿದ್ದಾರೆ ಎಲ್ರಿಗೂ, ಅಂದ್ರೆ ಅನುವಾದಕರಿಗೆ ಮುಖ್ಯವಾಗಿ. ಮತ್ತೆ ಹೆಚ್ಚು ಕಡಿಮೆ 36 ಅವಾರ್ಡ್ಗಳನ್ನು 2 ವರ್ಷ ಬಿಟ್ಟು 38ರಲ್ಲಿ ಹಿಂದಿನ ತನಕ ಕೊಡ್ತಾ ಬಂದಿದ್ದಾರೆ. ಈಗ ನಾವು ಮಾತಾಡುವುದು 2023ನೇ ಸಾಲಿನ ಪುರಸ್ಕೃತರು. ಡಾಕ್ಟರ್ ಕಸ್ತೂರಿ ಮೋಹನ್ ಪೈ ಅವರ ಮಹಾಪ್ರಸ್ಥಾನ ಅಂತ ಹೇಳೋ ಪುಸ್ತಕಕ್ಕೆ ಸಿಕ್ಕಿದೆ. ಆ ಪ್ರಶಸ್ತಿ ಗೌರವ ಎಲ್ಲ ಸಿಕ್ಕಿದೆ. ಈ ಮಹಾಪ್ರಸ್ಥಾನ ಪುಸ್ತಕ ಕೊಂಕಣಿ ಭಾಷೆಯಲ್ಲಿದ್ದಾಳೆ, ಅರ್ಥಾತ್ ದೇವನಾಗರಿಯಲ್ಲಿದೆ. ಅದಕ್ಕೋಸ್ಕರ ಅವರಿಗೆ ಅತ್ಯುತ್ತಮ ಶ್ರೇಷ್ಠ ಪುರಸ್ಕಾರ ಸಿಕ್ಕಿದೆ. ಆ ಕಾರಣಕ್ಕೋಸ್ಕರ ನಾವು ಅವರನ್ನು ಅಭಿನಂದಿಸಬೇಕು ಅಂತೇಳಿ ಎಲ್ಲ ಒಟ್ಟಾಗಿ ಲೈಕ್ ಮೈಂಡೆಡ್ ಸಮಾನ ಮನಸ್ಕರು ಒಟ್ಟಾಗಿ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಡಾಕ್ಟರ್ ಮೋಹನ್ ಪೈ ಅವರ ಬಗ್ಗೆ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರುವುದು, ಯಾಕಂದ್ರೆ ಅವರಿಷ್ಟು ಕೆಲವು ಅವರ ಎಳವೆಯಲ್ಲಿಯೇ ಇದರಲ್ಲಿ ತೊಡಗಿಕೊಂಡಿದ್ದಾರೆ. ಒಬ್ಬ ಪ್ರತಿಷ್ಠಿತ ವೈದ್ಯ ಡಾಕ್ಟರ್, 40 ವರ್ಷದ ಅನುಭವ ಡಾಕ್ಟರಿಗೆ ಆಸ್ ಎ ಪ್ರಾಚಾರ್ಯರಾಗಿ, ಆಸ್ ಎ ಪ್ರೊಫೆಸರ್ ಆಗಿ ಅವರಿಗೆ ಅನುಭವ ಇದೆ. UG PG ಎಲ್ಲ KMC ಮಣಿಪಾಲ್ ಮತ್ತು KMC ಮಂಗಳೂರಿನಲ್ಲಿ ಮಾಡಿ, ಮತ್ತೆ ಅವರ ಟ್ರೈನಿಂಗ್ ಆಲ್ ಇಂಡಿಯಾ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಡೆಲ್ಲಿಯಲ್ಲಿ ಆಯಿತು. ಮತ್ತೆ ಇಲ್ಲಿಯೇ 40 ವರ್ಷಗಳ ಅವರು ಅನುಭವ ಹೊಂದಿದ್ದಾರೆ. ಮತ್ತೆ ದೇಶ ವಿದೇಶಗಳಲ್ಲಿ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಹಾಗೆ ಕೊಂಕಣಿಯಲ್ಲಿ ಕೂಡ 250ಕ್ಕೂ ಹೆಚ್ಚು ಲೇಖನಗಳನ್ನು ಪಬ್ಲಿಷ್ ಮಾಡಿದ್ದಾರೆ. ಈ ಪ್ರಕೃತ ಪುಸ್ತಕಗಳ ಮೊದಲು ದ ಲವ್ ಆಫ್ ಮಾಂಡವಿ. ಹಾಗೆ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಎ ರಮೇಶ್ ಪೈ, ಗೀತಾ ಸಿಕಿಣಿ, ಗೋವಿಂದರಾಯ ಪ್ರಭು, ಶಾಂಭವಿ ಪ್ರಭು, ವೆಂಕಟೇಶ್ ಎನ್ ಬಾಳಿಗ, ಮೋಹನ್ ದಾಸ್ ಪೈ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು. Friends Winner and Ply, Industrial Area, Baikampadi, Mangaluru.